ಎಲ್ಲರಿಗೂ ಪ್ರಪ್ರಥಮವಾಗಿ ಸ್ವಾಗತವನ್ನು ಬಯಸುತ್ತಾ ದೀಪಾವಳಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಪಜ್ಜೀರು ಗ್ರಾಮದ ಪಾಣೇಲ ಪ್ರದೇಶಕ್ಕೆ ಪಜ್ಜೀರು ಗ್ರಾಮದ ಟೋಟಲ್ ಆಗಿ ಪಜ್ಜೀರು ಗ್ರಾಮಕ್ಕೆ ನಮ್ಮ ಶಾಸಕರು ವಿಧಾನಸಭೆಯ ಸಭಾಧ್ಯಕ್ಷರು ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಈಗಾಗಲೇ ಕೆಲವು ಕಡೆಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡುತ್ತಾ ಈ ಪಾಣೇಲದ ನಮ್ಮ ಪಜ್ಜೀರು ಪಂಚಾಯತ್ನ 5ನೇ ವಾರ್ಡ್ ಪಾಣೇಲ ಇಲ್ಲಿ ಕೆಲವು ರಸ್ತೆಗಳಿಗೆ ಇಲ್ಲಿಯ ಈ ಭಾಗದ ಸದಸ್ಯರ ಅನುಮತಿಯ ಮೇರೆಗೆ ಅವರ ಮುತುವರ್ಜಿಯ ಮೇರೆಗೆ ಕೆಲವು ಪ್ರದೇಶಗಳಿಗೆ ಶಾಸಕರು ಅನುದಾನವನ್ನು ನೀಡಿರುತ್ತಾರೆ. ಅದರಲ್ಲಿ ಇದು ಪಾಣೇಲ ಅಡ್ಕರ ಸೈಟ್, ಎರಡನೇ ಅಡ್ಕ ಸೈಟಿಗೆ ಈ ಒಂದು ಗುಡ್ಡಗಾಡು ಪ್ರದೇಶ ನೋಡುವಾಗ ಗೊತ್ತಾಗ್ತದೆ. ಈ ಒಂದು ಸಾಧಾರಣ ಅರ್ಧದಷ್ಟು ಕಾಂಕ್ರೀಟೀಕರಣ ಆಗಿದೆ. ಇನ್ನು ಉಳಿದಿರತಕ್ಕಂಥ ಅರ್ಧ ರಸ್ತೆಗಳಿಗೆ 6 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿರುತ್ತಾರೆ. ಈ ಕೆಲಸಕ್ಕೆ ಶಂಕುಸ್ಥಾಪನೆಗೆ ಬಂದಿರತಕ್ಕಂತಹ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ನಮ್ಮೆಲ್ಲರ ಆತ್ಮೀಯರು ಆದಂಥ ಶ್ರೀಮಾನ್ ರಫೀಕ್ ಪಜೀರ್ ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರುಗಳು ಈ ಭಾಗದ ಸದಸ್ಯರಾದಂಥ ಮೇರಿ ಫೆರ್ನಾಂಡಿಸ್ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಸದಸ್ಯರುಗಳಾದಂತಹ ಮೊಹಮ್ಮದ್ ಅವರು ಉಪಾಧ್ಯಕ್ಷರು ಮಾಜಿ, ಮೀನಾಕ್ಷಿ ಅಕ್ಕರವರು ಇವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರುಗಳಾದಂಥ ಇಮ್ತಿಯಾಜ್ರವರಿದ್ದಾರೆ, ನಜೀರ್ ಮೊಯ್ದೀನ್ ರವರಿದ್ದಾರೆ, ಹಾಗೂ ನಮ್ಮ ವಲಯದ ಅಧ್ಯಕ್ಷರಾದಂತಹ ಯೂಸುಫ್ ಅನಿಲ್ ರವರಿದ್ದಾರೆ, ಉಪಾಧ್ಯಕ್ಷರಾದ ಅಬೂಬಕರ್ ಅವರಿದ್ದಾರೆ, ಮನ್ಸೂರ್ ಅವರಿದ್ದಾರೆ, ಖಾಲಿದ್ ಅವರಿದ್ದಾರೆ, ಇರ್ಷಾದ್ ಅವರಿದ್ದಾರೆ, ನೌಶಾದ್ ಅವರು, ಯೂತ್ ಕಾಂಗ್ರೆಸ್ನ ನಮ್ಮ ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾದಂತಹ ಉಳ್ಳಾಲ ಬ್ಲಾಕ್ನ ಸೆಕ್ರೆಟರಿ ಜಾಸಿಮ್ ರವರಿದ್ದಾರೆ, ನಮ್ಮ ಗ್ರಾಮ ಪಂಚಾಯತ್ನ 200 ಸದಸ್ಯರು ನನ್ನ ಆತ್ಮಿಕರಾದಂಥ ಸಿರಾಜ್ ಅವರಿದ್ದಾರೆ. ನಮ್ಮ ಈ ಭಾಗದ ಹಿರಿಯರು, ಸಮಾಜ ಸೇವಕರು, ಯಾವ ಸಂದರ್ಭದಲ್ಲಿ ಯಾರು ಕರೆದರೂ ಕೂಡ ನಾನು ಮುಂದೆ ನಿಂತು ನಿಮ್ಮ ಕೆಲಸಕ್ಕೆ ನಾನು ಋಣಿಯಾಗಿದ್ದೇನಂತ ಬದರುದ್ದೀನ್ ರವರಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಈ ಪಾಣೇಲ ಪ್ರದೇಶಕ್ಕೆ ಪಾಣೇಲ ಅಡ್ಡ ರಸ್ತೆಗೆ 6 ಲಕ್ಷ ರೂಪಾಯಿ, ಪಾಣೇಲ ಮೇಗಿನ ಮನೆ ತಡೆಗೋಡೆಗೆ 5,10,10,000, ಪಾಣೇಲ ಪರಂಚೀಲ್ ರಸ್ತೆಗೆ 5 ಲಕ್ಷ ರೂಪಾಯಿ, ಪಾಣೇಲ ಕೆಳಗಿನ ಮನೆ ರಸ್ತೆ ಕಾಂಕ್ರೀಟೀಕರಣಕ್ಕೆ 6 ಲಕ್ಷ ರೂಪಾಯಿ. ಇದೇ ರೀತಿ ವರ್ಷಂಪ್ರತಿ ಕೂಡ ಹಲವಾರು ರಸ್ತೆಗಳಿಗೆ ಕಾಂಕ್ರೀಟೀಕರಣ ಆಗಿದೆ. ಈ ವರ್ಷದಲ್ಲಿ ಇಷ್ಟು ರಸ್ತೆಗಳಿಗೆ ಈಗಾಗಲೇ ಶಂಕುಸ್ಥಾಪನೆ ಆಗ್ತಾಯಿದೆ. ಮುಂದಿನ ಹಂತದಲ್ಲಿ ಇನ್ನೊಂದು ಲಿಸ್ಟ್ ಕೂಡ ಬರಲಿಕ್ಕಿದೆ, ಅದರಲ್ಲಿ ಕೂಡ ಕೆಲವು ರಸ್ತೆಗಳಿದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ಈ ರಸ್ತೆಗೆ ಎಲ್ರಿಗೂ ಬಂದಿರತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಅಧ್ಯಕ್ಷರು ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಇ.ಟಿ. ಖಾದರ್ ಹಾಜಿ ಇ.ಟಿ. ಖಾದರ್ ಸರ್ ಅವರಿಗೆ ಅಭಿನಂದನಿಸ್ತೇನೆ. ಅವರಿಗೆ ಮೊನ್ನೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಸಿಕ್ಕಿದಂಥ ನಮ್ಮ ಊರಿನ ಪರವಾಗಿ ನನ್ನ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸಭೆ ಅಧ್ಯಕ್ಷ ನಮ್ಮ ಕ್ಷೇತ್ರದ MLA, ಅದೇ ರೀತಿ ಸಭಾಧ್ಯಕ್ಷರಾದಂಥ ಇ.ಟಿ. ಖಾದರ್ ಸರ್ ಅವರ ಅನುದಾನದಿಂದ ನಮ್ಮ ಇಲ್ಲಿ ಈ ಪಾಣೇಲ ವಾರ್ಡ್ ನಂಬರ್ 5ರಲ್ಲಿ ನಮ್ಮ ಏರಿಯಾದ ಸದಸ್ಯರಾದಂಥ ಮೊಹಮ್ಮದ್, ಅದೇ ರೀತಿ ಮೀನಾಕ್ಷಿ, ಮೇರಿ ಅವರು, ಅದೇ ರೀತಿ ಬದೂರ್ ಜ್ವಾರ ಎಂಬವರು ನಮ್ಮ ಈ ವಾರ್ಡ್ನಲ್ಲಿ ಒಳ್ಳೆ ರೀತಿಯಲ್ಲಿ ಅವರ ಕಾರ್ಯಕ್ರಮದಿಂದ ನಮಗೆ ಶಾಸಕರಾದ ಸಭಾಧ್ಯಕ್ಷರ ನೇತೃತ್ವದಿಂದ ನಮಗೆ ಅನುದಾನ ಸಿಕ್ಕಿದೆ. ಇದಕ್ಕೆ ಮುಂಚೆಯೂ ಕೂಡ ಇಲ್ಲಿ ರೋಡಿನ ಅಪಘಾತ ಇರುವಾಗಲೂ ಸಹ ನಮಗೆ ಸಭಾಧ್ಯಕ್ಷರು ಒಳ್ಳೆ ರೀತಿಯಲ್ಲಿ ನಮ್ಮ ಏರಿಯಾಗೆ ಸಹಕರಿಸಿ ಮಾಡ್ತಾರೆ. ಇನ್ನು ಮುಂದಕ್ಕೆ ಸಹ ಅವರು ನಮ್ಮ ಕೆಲವು ಈ ಮೈನ್ ರೋಡ್ ಸಹ ಅಗಲ ಕಾರ್ಯಕ್ರಮ ಸಹ ಆಗಬೇಕು, ಅವರಿಗೆ ನಾನು ಮನವಿ ಮಾಡ್ತೇವೆ. ನೆಕ್ಸ್ಟ್ ಟೈಮಲ್ಲಿ ಅದು ಸಹ ನಮ್ಮ ಕಾರ್ಯಕ್ರಮ ನಡೆಯುತ್ತದೆ. ನೆಕ್ಸ್ಟ್ ಅವಧಿಯಲ್ಲಿ ಇಲ್ಲಿ ಬಂದಂಥ ಎಲ್ಲ ಫಜೀರ್, ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ರಫೀಕ್ ಅವರು, ಅದೇ ರೀತಿ ಉಪಾಧ್ಯಕ್ಷರು ಎಲ್ಲ ನನ್ನ ಬಂದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನಗೆ ಮಾತನಾಡುತ್ತೇನೆ. 5ನೇ ವಾರ್ಡಿನ ಪಾಣೇಲ 2ನೇ ಅಡ್ಡ ರಸ್ತೆ ಮತ್ತು ಪಾಣೇಲ ಮೇಗಿನ ಮನೆ ರಸ್ತೆ ಮತ್ತು ಪಾಣೇಲ ಪರಂಚೀಲ್ ರಸ್ತೆ, ಪಾಣೇಲ ಕೆಳಗಿನ ಮನೆ ರಸ್ತೆ ಕಾಂಕ್ರೀಟೀಕರಣ, ಹಲವಾರು ಕಾಂಕ್ರೀಟೀಕರಣ ವ್ಯವಸ್ಥೆಗೆ ಈಗ ತಾನೇ ಅನುದಾನವನ್ನು ಒದಗಿಸಿ ಈಗ ನಾವು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಪಾಣೇಲ ಪ್ರದೇಶದಲ್ಲಿ ಮಾಡಲಿಕ್ಕಿದೆ. ಇದಕ್ಕೆ ಅನುದಾನವನ್ನು ಒದಗಿಸಿದಂಥ ಮಾನ್ಯ ನಮ್ಮ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನಾಯಕರು ಮತ್ತು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಯು.ಟಿ. ಅಬ್ದುಲ್ ಖಾದರ್ ಫರೀದ್ರವರಿಗೆ
ಗ್ರಾಮಸ್ಥರ ಪರವಾಗಿ ಮತ್ತು ಈ ಪಾಣಾಲದ ಎಲ್ಲ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಇಲ್ಲಿನ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಮೊಹಮ್ಮದ್ರವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಆಗಿರ್ತಕ್ಕಂಥ ಮೇರಿ ಫೆರ್ನಾಂಡಿಸ್ರವರು, ಮೀನಾಕ್ಷಿರವರು ಮತ್ತು ಜೊಹರಾ ಬದ್ರುದ್ದೀನ್ರವರು ಮುತುವರ್ಜಿಯಿಂದ ಮತ್ತು ವಲಯ ಅಧ್ಯಕ್ಷರಾಗಿರ್ತಕ್ಕಂಥ ಯೂಸುಫ್ ಪಾನೆಲ್ಲರವರ ಮುತುವರ್ಜಿಯಿಂದ ಇಲ್ಲಿಗೆ ಅನುದಾನವನ್ನು ಬಿಡುಗಡೆಯಾಗಿದೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿನ ಸದಸ್ಯರಿಗೂ ಮತ್ತು ಇಲ್ಲಿನ ನಾಯಕರಿಗೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಜನರು ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಆ ಪ್ರದೇಶವು ಅಭಿವೃದ್ಧಿಯನ್ನು ಕಾಣ್ತದೆ. ಅದಕ್ಕೆ ಸಾಕ್ಷಿಯೇ ನಮ್ಮ ಪಜೀರು ಗ್ರಾಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದೆ. ಇನ್ನೂ ಕೂಡ ಅನುದಾನಗಳು ಬರಲಿಕ್ಕಿದೆ. ಮುಂದಿನ ದಿನದಲ್ಲಿ ಹಲವಾರು ಬೇಡಿಕೆಗಳನ್ನು ಕೂಡ ಪಟ್ಟಿಯನ್ನು ನಮ್ಮ ಮೊಹಮ್ಮದ್ರವರು ಮತ್ತು ಯೂಸುಫ್ರವರು, ಇಲ್ಲಿನ ಸದಸ್ಯರು ಮತ್ತು ಇಂತಿಯಾಜ್ರವರು ಅದನ್ನು ಕೊಟ್ಟಿದ್ದೇವೆ. ಅದು ಕೂಡ ಅನುದಾನವನ್ನು ಬರಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಮತ್ತು ಯಾವಾಗಲೂ ನಮ್ಮ ಸಭಾ ಅಧ್ಯಕ್ಷರನ್ನು ಅವರ ಕಾರ್ಯಕ್ರಮವನ್ನು ನೆನೆಸುತ್ತಾ ಅವರಿಗೆ ಅವರ ಕೈಯನ್ನು ಬಲಪಡಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಒಂದಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ದೇವರು ಅವರಿಗೆ ಆರೋಗ್ಯ ಮತ್ತು ಆಯುಷ್ಯ ಕರುಣಿಸಲಿ ಮತ್ತು ಈ ಭಾಗದ ಎಲ್ಲ ಕೆಲಸ ಕಾರ್ಯ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ದೇವರು ಒದಗಿಸಿಕೊಡಲಿ ಅಂತ ಆಶಿಸುತ್ತಾ, ಮುಂದೊಂದು ದಿನ ನಮಗೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಆಡಳಿತ ನಡೆಸತಕ್ಕಂಥ ಒಂದು ಶಕ್ತಿ ದೇವರವರಿಗೆ ಕೊಡಲಿ ಅಂತಕ್ಕಂಥ ಆಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.